ಯಾರು ಶ್ವೇತಾ ರೆಡ್ಡಿ ಅನ್ನೋರು ರೀಲ್ಸ್ ಮಾಡಿದ್ದಾರೆ. ಮಾಡಿದ್ದು ತಪ್ಪು. ಏನು ಅವರು ಗೊತ್ತಿಲ್ಲದೆ ಮಾಡಿದ್ದು. ಅದರಿಂದ ಏನು ಸಮಸ್ಯೆ? ಈಗ ಗೊತ್ತಿಲ್ಲದೆ ಮಾಡಿದ್ರು, ಅವ್ರಿಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಅದನ್ನು ಡಿಲೀಟ್ ಮಾಡಿದ್ರು. ಡಿಲೀಟ್ ಮಾಡಿದ ಮೇಲೆ ಅವರಿಗೆ ಇನ್ನೂ ಕೂಡ ಅಪರಾಧಿ ಪ್ರಜ್ಞೆ ಕಾಡ್ತು. ನಾನು ಡಿಲೀಟ್ ಮಾಡಿದೆನಲ್ಲ, ಕಾಟಾಚಾರ ಕೆಲವರು ಹೇಳ್ತಾರೆ ನಾನು ವಿಷಾದಿಸ್ತೇನೆ, ಅಷ್ಟೇ ಇಲ್ಲಿ ಮುಗಿದದ್ದಲ್ಲವಲ್ಲ. ಅವಳು ವಿಷಾದಿಸಿದ್ದಾಳೆ, ಅದರ ಬಗ್ಗೆ ಕ್ಷಮಾಪಣೆ ಕೇಳಿದ್ದಾರೆ. ಮತ್ತೆ ಅಲ್ಲಿ ಬಂದು ಧರ್ಮಸ್ಥಳ, ಎಲ್ಲರೂ ವಾಗ್ದೋಷ ನಿವಾರಣೆ ಆಗುವಂತ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಂದು ತಪ್ಪೊಪ್ಪಿಗೆ ಮಾಡಿದ್ದಾಳೆ, ತಪ್ಪು ಕೊಟ್ಟಿದ್ದಾಳೆ. ಅಷ್ಟು ಮಾತ್ರ ಅಲ್ಲದೆ ಪರಮ ಪೂಜ್ಯ ಕಾವಂದಿರಿನ ಆಶೀರ್ವಾದವನ್ನು ಬೇಡಿದ್ದಾಳೆ. ಇಷ್ಟು ಮಾಡಿದ ಮೇಲೆ ಪಶ್ಚಾತ್ತಾಪದಿಂದ ಬೆಂದಂತ ಆ ಮನಸ್ಸಿಗೆ ಇನ್ಯಾಕೆ ನೋವು ಮಾಡೋದು? ಅವಳು ನನ್ನ ತಂಗಿ ಆಗಿದ್ರೆ, ಅವಳು ನನ್ನ ಸೊಸೆ ಆಗಿದ್ರೆ, ಅವಳನ್ನ ಮನೆಯ ಮಗುವಾಗಿದ್ರೆ ನಾನು ಅವಳಿಗೆ ಏನು ಶಿಕ್ಷೆ? ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತೇವೆ, ತಪ್ಪು ಅಂತ ಹೇಳ್ತೇವೆ. ತುಳುವರ ಮನಸ್ಸು ಅದು ಹೂವಿನಂಥದ್ದಾಗಿರ್ಬೇಕು. ವಜ್ರದಷ್ಟು ಕಠೋರ ಆದರೂ ಹೂವಿನಂತೆ ಮೃದುವಾಗಿರ್ಬೇಕು. ಎಲ್ಲರನ್ನ ಕ್ಷಮಿಸುವಂತಹ ಗುಣವುಳ್ಳವರಾಗಿರ್ಬೇಕು. ಹೆಚ್ಚು ಇನ್ನೊಬ್ಬರಿಗೆ ಮಾನಸಿಕ ಹಿಂಸೆ ಕೊಡುವಂಥದ್ದು ತಪ್ಪು. ಆದ್ರಿಂದ ನಾವು ಅವಳಿಗೆ ತಪ್ಪು ಮಾಡಿದ್ದನ್ನು ಮನವರಿಕೆ ಮಾಡಿದ್ದೇವೆ, ನಿಮಗೆ ದೊಡ್ಡ ನಮಸ್ಕಾರ. ಆ ರೀತಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಮಾಡಿದ್ರಿಂದ, ಅವಳನ್ನು ಖಂಡಿಸಿದ್ರಿಂದ ಅವಳಿಗೆ ತಪ್ಪಿನ ಅರಿವಾಯಿತು, ಅದಕ್ಕೆ ನಿಮಗೆ ದೊಡ್ಡ ನಮಸ್ಕಾರ. ಹಾಗಂತ ಇದು ಮಿತಿ ಮೀರಬಾರ್ದು, ಅವಳನ್ನು ಕ್ಷಮಿಸಬೇಕು. ಯಾಕಂತ ಹೇಳಿದ್ರೆ ಹೃದಯ ಶ್ರೀಮಂತಿಗಳಂತೂ ತುಳುವರೆ ನೀವು. ಇನ್ನೊಬ್ಬ ಮೊನ್ನೆ ಮಾಡ್ತಾನೆ, ಕೆಟ್ಟದಾಗಿ ಬರೀತಾನೆ, ತುಳು ಭಾಷಾ ಸಂಸ್ಕೃತಿಯ ಬಗ್ಗೆ ಕೆಟ್ಟದಾಗಿ ಬರೀತಾನೆ. ಅವರ ಮೇಲೆ ನಾವು ವಿರೋಧಿಸ್ತೇವೆ, ಬಂಧಿಸ್ತರಬೇಕು ಅಂತ ಹೇಳಿದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ ಅನ್ನುವಂಥ ಒಬ್ಬ ಕೆಟ್ಟದಾಗಿ ಬರ್ತೇನೆ, ದೈವಾರಾಧನೆ ಅದು ಪಿಶಾಚಿಗಳ ಆರಾಧನೆ ಅಂತ ಬರ್ತೇನೆ. ಅವನಿಗೆ ಶಿಕ್ಷೆ ಆಗಬೇಕು, ಅವ ಕ್ಷಮಾಪಣೆ ಕೇಳಬೇಕು. ಹಾಗಂತ ಒಬ್ಬೊಬ್ರು ಮಾಡಿಕೊಂಡು ಹೋಗ್ತಾರೆ, ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವರಿಗೆ ತಕ್ಕ ಕಾನೂನು ಕ್ರಮ ಆಗಬೇಕು. ಇನ್ನೊಬ್ಳು ನಮ್ಮ ಮಂಗಳೂರಿನ ಒಂದು ದೈವಾರಾಧಕರ, ಶ್ರೇಷ್ಠ ಕಲಾರಾಧಕರ, ದೇವರಂತ ವ್ಯಕ್ತಿಯ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರ ಅನ್ನವನ್ನು ತಿಂದು ಅಲ್ಲಿ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾಳೆ. ಅದು ಕೂಡ ಇಂಗ್ಲಿಷ್ನಲ್ಲಿ ಒಂದು ಸೆಕ್ಸುವಲ್ ಶಬ್ದವನ್ನ ಬಳಕೆ ಮಾಡಿಕೊಂಡು ಕೆಟ್ಟದಾಗಿ ಮಾತಾಡ್ತಾಳೆ. ಅವರಿಗೆ ಆಗಿ ಕೂಡ ಬೇಕಾ ಬೇಡವಾ ಅಂತ ಹೇಳಿ ಅವಳು ಕ್ಷಮಾಪಣೆ ಕೇಳ್ತಾಳೆ. ಅಂಥವರಿಗೆಲ್ಲ ಶಿಕ್ಷೆ ಆಗಬೇಕು, ಅಂಥವರಿಗೆ ಕಠಿಣ ಕ್ರಮ ತಗೊಳ್ಬೇಕು. ನಮ್ಗೆ ಇನ್ನೊಬ್ಬರ ಧರ್ಮವನ್ನ, ಇನ್ನೊಬ್ಬರ ಆರಾಧನೆಯನ್ನ, ಇನ್ನೊಬ್ಬರ ಒಂದು ಮಾನಸಿಕತೆಯನ್ನ ನಾವು ನಿಂದಿಸುವಂತ, ಅದಕ್ಕೆ ತೊಂದರೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ಅವರ ಆ ಆರಾಧನೆಯಿಂದ ನಮ್ಮ ಅಸ್ಮಿತೆಗೆ ತೊಂದರೆ ಆಗ್ತದೆಯೋ, ಇನ್ನೊಬ್ಬನ ಭಾವನೆಗಳಿಗೆ ಘಾಸಿ ಆಗ್ತದೆಯೋ, ಅದು ತಪ್ಪು. ಅದನ್ನು ಖಂಡಿಸುವಂತ ಹಕ್ಕಿದೆ. ಹಾಗಂತ ಒಬ್ಬರು ಕ್ಷಮಾಪಣೆ ಕೇಳ್ತಾರೆ, ಅರಿವಿಲ್ಲದೆ ಮಾಡ್ತಾರೆ. ನಿಂತವ ನೆಡವುದಲ್ಲದೆ ಕುಳಿತವ ನಡೆಯುವೆಯಾನೆ. ಇಷ್ಟು ತಿಳಿದಂತ ನಾವು ಅವರಿಗೆ ಎಡವಿದ್ದಾರೆ, ಅವರು ತಪ್ಪಿದ್ದಾರೆ, ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಕೇಳಿಕೊಂಡಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ದಯಾಳುಗಳಾದಂಥ, ಕೃಪಾಳುಗಳಾದಂಥ, ಹೃದಯ ಶ್ರೀಮಂತಿಕೆಯುಳ್ಳಂತ, ಅದಕ್ಕಿಂತಲೂ ಸತ್ಯಗಳನ್ನ ಆರಾಧಿಸುವಂತ ಸತ್ಯಾತ್ಮರಾದಂಥ, ಧರ್ಮಾತ್ಮರಾದಂಥ, ಧರ್ಮದೈವಗಳನ್ನು ಆರಾಧಿಸುವಂತ ಧರ್ಮಾತ್ಮರಾದಂಥ ನಾವು ಅವರನ್ನು ಕ್ಷಮಿಸಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು. ಮಗು ಇನ್ನು ಮುಂದಕ್ಕೆ ಉತ್ತಮವಾದಂಥ, ಅವ್ರು ಯಾರು ಏನೋ ಡ್ಯಾನ್ಸರ್ ಅಂತೆ, ಕಥಕ್ ಡ್ಯಾನ್ಸರ್ ಅಂತೆ, ಏನು ಉತ್ತಮ, ನಿನ್ನ ಕ್ಷೇತ್ರದಲ್ಲಿ ವಿಶ್ವಮಾನ್ಯಳಾಗು, ನೀನು ವಿಶ್ವಮಾನ್ಯಳಾಗು. ನಿನಗೆ ತುಳುನಾಡಿನ ದೈವಗಳು ಅನುಗ್ರಹಿಸಿ ಅಂತ ಆಶೀರ್ವದಿಸಿ. ತುಳುನಾಡಿನ ದೈವ ಕ್ಷೇತ್ರಕ್ಕೆ ಬಂದು ಯಾವತ್ತೂ ಬಂತು ಹರಕೆ ಹಾಕಿ ಆಶೀರ್ವಾದ, ಹಣ ಹಾಕ್ಬೇಕಂತಲ್ಲ, ಭಕ್ತಿಯ ಹರಕೆ ಹಾಕಿ ಆಶೀರ್ವಾದ ತಗೊಂಡು ಹೋಗುವಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಎಲ್ಲರ ಒಳ್ಳೆತನದಲ್ಲಿ ನಾವು ತೃಪ್ತಿಯನ್ನು ಪಡೆಯುವರು ತುಳುವರು. ನಮಸ್ಕಾರ.